ಸಿಟ್ರಸ್ ಜಾತಿಯ ನಿಂಬೆಯು ತಾಜಾವಾಗಿ ಹಾಗೂ ಸಂಸ್ಕರಿಸಿದ ರೀತಿಯಲ್ಲಿ ಲೋಕದೆಲ್ಲೆಡೆ ಚೇತೋಹಾರಿ ಬಗೆಯಲ್ಲಿ ಬಳಕೆಯಾಗುತ್ತಿದೆ. ಹುಳಿ ಹಣ್ಣಿಗೆ ಸಿಹಿ, ಉಪ್ಪು ಹದವಾಗಿ ಬೆರೆತರೆ ಅದು ಅದ್ಭುತ ಸ್ವಾದ. ಸಿ ವಿಟಮಿನ್ ತುಂಬಿದ ನಿಂಬೆಹಣ್ಣು ಖನಿಜಾಂಶಗಳ ಗಣಿ. ಪ್ರಪಂಚದಲ್ಲಿ ಮೆಕ್ಸಿಕೋ, ಭಾರತ, ಬ್ರೆಜಿಲ್, ಅರ್ಜೆಂಟೀನಾ, ಸ್ಪೇನ್, ಯುಎಸ್ಎ, ದಕ್ಷಿಣ ಆಫ್ರಿಕಾ ಮತ್ತು ಟರ್ಕಿ ಪ್ರಮುಖ ನಿಂಬೆಹಣ್ಣು ಬೆಳೆಯುವ ದೇಶಗಳಾಗಿವೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಲಿಂಬೆ ರಫ್ತು ಮಾಡುವ ದೇಶ ಮೆಕ್ಸಿಕೋ. ಹೆಚ್ಚು ಲಿಂಬೆ ಆಮದು ಮಾಡಿಕೊಳ್ಳುವ ದೇಶ ಯುಎಸ್ಎ ಆಗಿದೆ. ಜಗತ್ತಿನಲ್ಲಿ ಒಟ್ಟು 2.2 ಕೋಟಿ ಟನ್ ಲಿಂಬೆ ಬೆಳೆಯುವವರು ಪ್ರಮುಖ ರಫ್ತು ದೇಶಗಳು 5. ಮೆಕ್ಸಿಕೋ 7.5 ಲಕ್ಷ ಟನ್, ಸ್ಪೇನ್ 6.10 ಲಕ್ಷ ಟನ್, ಸೌತ್ ಆಫ್ರಿಕಾ 4.30 ಲಕ್ಷ ಟನ್, ಟರ್ಕಿ 3.50 ಲಕ್ಷ ಟನ್, ಬ್ರೆಜಿಲ್ 2.80 ಲಕ್ಷ ಟನ್ ನಿಂಬೆಹಣ್ಣು ರಫ್ತು ದೇಶಗಳಾಗಿವೆ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.